ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಉದ್ದಿನ ಬೇಳೆ ಮತ್ತು ಸಜ್ಜಿಗೆ ಹಾಕಿ ದೊಡ್ಡಕ್ಕ ಮಾಡ್ತೇನೆ. ಉಪವಾಸದು. ಈಗ ನಾನು ಉದ್ದಿನ ಬೇಳೆಯನ್ನು 2 ಗಂಟೆ ನೆನೆಸಿದ್ದೇನೆ. ಈಗ ಗ್ರೈಂಡರಲ್ಲಿ ಹಾಕ್ತೇನೆ. ಉದ್ದಿನ ಬೇಳೆ ಕಲ್ಲಿನಲ್ಲಿ ಹಾಕಿದ್ದೇನೆ. ಮುಚ್ಚಳ ಮುಚ್ಚುತ್ತೇನೆ. ಈಗ ಉಪ್ಪು ಹಾಕ್ತೇನೆ, ಸ್ವಲ್ಪ ಹಿಂಗೆ ಹಾಕ್ತೇನೆ, 3/4 ಕಪ್ಪು ಬಾಂಬೆ ಸಜ್ಜಿಗೆ ಹಾಕ್ತೇನೆ. ಈಗ ಉದ್ದಿನ ಹಿಟ್ಟು ಹಾಕ್ತೇನೆ. ಈ ಥರ ಹಿಟ್ಟು ಹಾಕಬೇಕು. ಹಿಟ್ಟು ರೆಡಿಯಾಗಿದೆ. ಕಾವಲಿಯಲ್ಲಿ ಎಣ್ಣೆ ಹಾಕಿದ್ದೇನೆ, ಸಾಸಿವೆ ಹಾಕ್ತೇನೆ, 1 ಒಣಮೆಣಸು ಹಾಕ್ತೇನೆ, 2 ಕರಿಬೇವು ಹಾಕ್ತೇನೆ. ಅದು ಸಿಡಿದ ಮೇಲೆ ಹಿಟ್ಟು ಹಾಕ್ತೇನೆ. ಈಗ ಹಿಟ್ಟು ಹಾಕ್ತೇನೆ. ಮುಚ್ಚುತ್ತೇನೆ. ಸಾಸಿವೆ ಹಾಕ್ತೇನೆ. ಈಗ ಮುಚ್ಚಿಡ್ತೇನೆ. ಈಗ ಉದ್ದು ಸಜ್ಜಿಗೆದು ದೊಡ್ಡಕ ರೆಡಿಯಾಗಿದೆ. ಎಷ್ಟು ಸ್ಮೂತ್ ಆಗಿದೆ ನೋಡಿ, ಒಳ್ಳೆ ಮೆತ್ತಗೆ ಆಗಿದೆ. Please like and subscribe for more such video updates.